ಕರಾಮಾ ಫ್ರೆಂಡ್ಸ್ ದುಬೈ ಇದರ ವತಿಯಿಂದ 10ನೇ ವರ್ಷದ ಗಣೇಶೋತ್ಸವ 2023 ದುಬೈನ ಬಿನ್ ಶಬೀಬ್ ಮಾಲ್ ಅಲ್ ಖುಸೈಸ್ನಲ್ಲಿ ಭಾನುವಾರ ಸಂಭ್ರಮದಿಂದ ಜರುಗಿತು. ಬೆಳಿಗ್ಗೆ ಗಣಪತಿ ಪ್ರತಿಷ್ಠಾಪನೆ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿತು. ಮಧ್ಯಾಹ್ನ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ಜರುಗಿತು. ಸಂಜೆ ಧಾರ್ಮಿಕ ಪ್ರವಚನ ಹಾಗೂ ಪೂಜಾ ಕಾರ್ಯಕ್ರಮ ಜರುಗಿತು. ಸಿದ್ದು ಹಿರೇಮಠ ಅವರು ಧಾರ್ಮಿಕ ಪ್ರವಚನವನ್ನ ನಡೆಸಿಕೊಟ್ಟರು. ವಿವಿಧ ತಂಡಗಳಿಂದ ಭಕ್ತಿಗೀತೆ, ಶ್ರೀಕೃಷ್ಣ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಜರುಗಿತ್ತು. ದುಬೈನಲ್ಲಿ ನೆಲೆಸಿರುವ ಕರಾವಳಿಯ ಜನತೆ ಒಟ್ಟಾಗಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಐಕ್ಯತೆಯ ಸಂದೇಶವನ್ನ ಸಾರಿದ್ದು ವಿಶೇಷವಾಗಿತ್ತು. ಎರಡು ಸಾವಿರದ 13ನೇ ಇಸವಿಡ್ 10 ವರ್ಷದ ದುಂಬು ನಮ್ಮ ಕರಾಮ ಒಂಜಿ ರೂಮುಡೆ ಒಂಜಿ ಎಲ್ಲಿ ಒಂಜಿ ಗಣಪತಿನ ಒಂಜಿ ಸ್ಥಾಪನೆ ಮಾಡ್ಕೊಂಡು ಒಂಜಿ ನೆಂತೊಂಡ ಅಂಚನೆ ಸ್ಥಾಪನೆ ಮಂತ ಗಣಪತಿ ಸ್ಥಾಪನೆ ಮಂತದ್ದು ಆ ವರ್ಷ ಒಂಜಿ ಎಲ್ಲಿ ಸಿಂಪಲ್ ಒಂಜಿ ಕಾರ್ಯಕ್ರಮ ಮಂತ ಇಟ್ಟು ಜಾಸ್ತಿ ಎಲ್ಲ ಜನಸಂಖ್ಯೆ ಜನ ನಮ್ಮನೆ ಇತ್ತ ರೂಮ್ದಾಗ್ಲಿ ಮಾತಾಡ ಇತ್ತದು ಮಂತ ಐದು ಬಕ್ಕ ನೆಕ್ಸ್ಟ್ ಇಯರ್ಲ ಅಂಚನೆ ಎಂಕಲ್ನ ಕಾರ್ಯಕ್ರಮ ಅಂತ ಒಂಚೂರು ಅದ್ದೂರಿ ಯಾರು ಸ್ಟಾರ್ಟ್ ಆಗ ಒಂಚೂರು ವಿಜೃಂಭಣೆ ಯಾರು ಸ್ಟಾರ್ಟ್ ಆಗ ಇಂಚೆ ನೋಡ್ತಾನೆ 10 ವರ್ಷ 7 ವರ್ಷ ಅದು ಮನೆ 9ನೇ ವರ್ಷ ಅಂತ ಬಂಡ 10ನೇ ವರ್ಷ ಎಂಕಲ್ ಭಾಳ ವಿಜೃಂಭಣೆ ಅದು ಮಂತ ಎಂಕಲ್ನ ಕಾರ್ಯಕ್ರಮ ಹೊಂಡ ಭಾರಿ ಅದ್ದೂರಿ ಅದು ನಡ್ತಾನೆ ಭಾರಿ ಯಶಸ್ವಿ ಅದು ನಡತಂದು ನಾನು ಅಂಚನೆ ಬರ್ಪಿ ವರ್ಷ ಅಲ್ಲ ಎಂಕಲ್ ನೆಡ್ದಲ್ಲ ಅದ್ದೂರಿ ಅದು ಮನ್ಪುನ ಒಂಜಿ ಯೋಜನೆ ಇಡಲ್ಲ.
बोलो गणेश महाराज की जय।